ಸೊನ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತ ವಾರ್ತೆದ ವಿವರ. ನೂತನ ವರ್ಷದ ಶತಮಾನೋತ್ಸವದ ಗೌಜಿಡುಪುನ ಕರ್ನಾಟಕ ಬ್ಯಾಂಕ್ದ ತಾಪಕರ್ನ ದಿನಾಚರಣೆ ಶನಿವಾರ ವಿಜಯ್ ಬ್ಯಾಂಕ್ದ ಶಾಖೆಡ್ ನಡತಂಡು ವಿಜಯ್ ಇಂಗ್ರೇಜಿದ ಧರ್ಮಗುರು ಜಿ.ಬಿ. ಸಾಲ್ದಾನ ಕಾರ್ಯಕ್ರಮ ಉದಿಪನ ಮಲ್ತೇರ. ಕರ್ನಾಟಕ ಬ್ಯಾಂಕ್ ನೂತನ ವರ್ಷದ ಶತಮಾನೋತ್ಸವ ಆಚರಣೆ ಮಲ್ತೊಂದಿತ್ತದ ಕುಡ್ಲಾ ವಿಜಯದ ಕರ್ನಾಟಕ ಬ್ಯಾಂಕ್ ಶಾಖೆಡ್ ಶನಿವಾರ ಬ್ಯಾಂಕ್ ತಾಪಕರ್ನ ದಿನಾಚರಣೆ ನಡತಂಡ ವಿಜಯ್ ಇಂಗ್ರೇಜಿದ ಧರ್ಮಗುರು ಜಿ.ಬಿ. ಸಾಲ್ದಾನ ತೊಡಾರ ಪುಲ್ಪು ಪತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೇರ. ಗುರುಕುಲ ಪಾತ್ರದ ಶತಮಾನೋತ್ಸವ ತೂಯಿನ ಬ್ಯಾಂಕ್ ಬುಲಿಚಿಲ್ದ ಸಾದಿಡ್ ಸಾಗೊಂದುಂಡು. ಉದ್ಯಮ ದುಂಬುಕೊನಪುನವು ಸುಲಭದ ಪಾತೆರಾತ್ ಪಾಕ ಸವಾಲ್ ಎದುರಾಪುಂಡು ಅವಿನ ಅಮತದ ದುಂಬು ಪೋಡು ಬೇಲೆದಕ್ಲ ಮೋನೆಡು ಉಪ್ಪುನ ತಿಲಿಕೆ ಗಿರಾಕಿಲಿಯನ್ ಬರ್ಪಾದ ಸೇವೆ ಬದುಕವನ ಗುಣ ಈ ಬ್ಯಾಂಕ್ ಬೇಲೆದಕ್ಲೆಡ ತಾನು ತೂತೆ ಅಂದ ಪಂಡೇರ. Business in the banks is not an easy thing anymore. It is a very, very big challenge. It's a challenge because of certain policies of the government, which has led to suspicion among the people, where people are looking for security, whether that is really available. I think you have one of the important or the neatest job is to gain confidence of your customers. I think that is the need of the hour, and that normally it falls on your shoulders. No, a customer like me, when I come, I don't think how fast you work, but how you get connected with me is the most important. A smile always makes a very big difference, or just that the recognition of the person makes a big difference. Once you talk, then any amount of time you take, not 2 or 7 or 8 minutes, but a prescribed, that will be done because of your smile. But that is not easy because we have our own burdens when we come from home. The pressure of the work, it is a challenging, but despite that, it's your bread and butter that will help you really to keep in touch abroad. ಬ್ಯಾಂಕ್ದ ಮ್ಯಾನೇಜರ್ ಸತ್ಯಜಿತ್ ಪೈ ಬೊಕ್ಕ ಬ್ಯಾಂಕ್ ಕರ್ತವ್ಯ ಡುಪುನಕ್ಲು ಈ ಪೊರ್ತುಡಿತ್ತೇರ. ತುಳುನಾಡದ ಮಾತಾ ಶಿವ ಕ್ಷೇತ್ರಲೆಡೆ ಶನಿವಾರ ಮಹಾಶಿವರಾತ್ರದ ಆಚರಣೆ ಜಾಗರಣೆ ನಡತೊಂದುಂಡು. ಊರು ಪರ ಊರ್ಲೆನ ಭಕ್ತರ ದೇವಸ್ಥಾನಲೆಗೆ ಪೋದು ಬಿಲ್ವಾರ್ಚನೆ ರುದ್ರಾಭಿಷೇಕ ಶಿವಪೂಜೆ ಮಲ್ತದ ಈಶ್ವರ ದೇವೇರ್ನ ಆಶೀರ್ವಾದದೆ ತೊಂದು ಜಾಗರಣೆ ಮಲ್ತೊಂದುಲ್ಲೇರ. ತುಳುನಾಡದ ಮಾತಾ ಶಿವ ಕ್ಷೇತ್ರಲೆಡೆ ಶನಿವಾರ ಮಹಾಶಿವರಾತ್ರದ ಆಚರಣೆ ಜಾಗರಣೆ ನಡತೊಂದುಂಡು. ಊರು ಪರ ಊರ್ಲೆನ ಭಕ್ತರು ದೇವಸ್ಥಾನಲಿಗೆ ಬೋದು ಬಿಲ್ವಾರ್ಚನೆ ರುದ್ರಾಭಿಷೇಕ ಶಿವಪೂಜೆ ಮಲ್ತದ ಈಶ್ವರ ದೇವೇರ್ನ ಆಶೀರ್ವಾದದ ತೊಂದು ಜಾಗರಣೆ ಮಲ್ತೊಂದುಲ್ಲೇರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ, ಕುಡ್ಲಾ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ, ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ, ಬಜಲ್ ಕಾವೈಲ್ ಪಂಚಲಿಂಗೇಶ್ವರ ದೇವಸ್ಥಾನ, ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಪಾಂಡೇಶ್ವರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಅತ್ತಾವರ ಉಮಾ ಮಹೇಶ್ವರ ದೇವಸ್ಥಾನ ಇಂಚ ಬೇತೆ ಬೇತೆ ದೇವಸ್ಥಾನಲೆಡ ಮಹಾಶಿವರಾತ್ರದ ಉಚ್ಚಯ ನಡ್ತೊಂದುಂಡು. ದೇವಸ್ಥಾನಲಿಗ ಕರೆಂಟ್ ಬಲ್ಪು ಬಕ ಭೂತ ಸಿಂಗಾರ ಮಲ್ದೇರ. ಇಸ್ಸೇಸ ಪೂಜೆ ಹೋಮ ಅಭಿಷೇಕ ನಡತೊಂದುಂಡು. ರಾತ್ರಿ ಜಾಗರಣೆ ನಡಪುಂಡು. ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಇಸೇಸ ಆರಾಧನೆ ಮಲ್ತೊಂದುಲ್ಲೇರ. ಕದ್ರ ದೇವಸ್ಥಾನ, ಶರವು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನ, ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಲೆಡ ಭಕ್ತರ ಶಿವದೇವರಿಗೆ ಭಾರಿ ಪ್ರೀತಿದ ಬೆಲ್ಲಪತ್ರ, ಎಕ್ಕದ ಪೂ, ತುಂಬ್ಯದ ಪೂ, ಬೊಂಡ, ಹಣ್ಣುಕಾಯಿ ಫಲವಸ್ತು ಅರ್ಪಣೆ ಮಲ್ತೇರ.
ಸಂಸದರು ಮಣಿಪುಜರ ಸರ್ಕಾರ ದಾಲ ಮಲ್ಪನಂಚ ಇಜ್ಜಿ ಕೇಂದ್ರದ ತಿದ್ಯಪ್ಪ ನೀತಿ ಅಂಚಾದ ರಾಜ್ಯ ಸಾಲಡು ಮುರ್ಕುದೊಂಡು ರಾಜ್ಯ ಬಜೆಟ್ ಸಾಲದ ಬಜೆಟ್ ಅಂದ ವಿಧಾನಸಭೆದ ಎದುರು ಪಕ್ಷದ ಒತ್ತು ನಾಯಕರ ಯುಟಿ ಖಾದರ್ ದೂರ್ದೇರ ರಾಜ್ಯ ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕರ ಯುಟಿ ಖಾದರ್ ಕುಡ್ಲಡ್ ಸುದ್ದಿಕುಟ್ಟೋಡು ಪಾತಿರ್ದು ಲೋಕಸಭಾ ಸದಸ್ಯರು ಮಣಿಪುಜರು ಸರ್ಕಾರ ದಾಲ ಮಲ್ಪನಂಚ ಇಜ್ಜಿ ಕೇಂದ್ರದ ತಿದ್ಯಪ್ಪ ನೀತಿಡ್ದು ರಾಜ್ಯ ಸಾಲುಡು ಮುರ್ಕುದೊಂಡು ರಾಜ್ಯ ಬಜೆಟ್ ಸುಲಿಗೆ ಬೊಕ್ಕ ಸಾಲದ ಬಜೆಟ್ ಅಂದು ದೂರ್ದರು ಜೀವ ವೀಪುನ ಸರ್ಕಾರ ಒವ್ವೇ ಮಹತ್ವ ಇಜ್ಜಾನಿನ ಬಜೆಟ್ ಅಂದು ಮುದೀತಂಡು 1947 2018 ಮುಟ ರಾಜ್ಯದ ಸಾಲ ಇತ್ತಿನ 2,42,000 ಕೋಟಿ ರೂಪಾಯಿ ಆಂಡ 2013 2023 ಮುಟ ಸರ್ಕಾರ 5,54,814 ಕೋಟಿ ರೂಪಾಯಿ ಸಾಲದೆ ತೊಂದುಂಡು ರಾಜ್ಯದ ಜನ ಸರ್ಕಾರದ ಸಾಲ ತುಂಬುನಂಚಾತಂಡು ಬಿಜೆಪಿ 4 ವರ್ಷಡು 2,80,000 ಕೋಟಿ ರೂಪಾಯಿ ಸಾಲ ಮಲ್ತದಂಡು ಈ ಸರ್ತಿ 78,000 ಕೋಟಿ ಸಾಲ ಮಲ್ಪ ಅಂದ್ ಪಂತಿರು 3,00,000 ಕೋಟಿ ರೂಪಾಯಿ ಬಜೆಟ್ ರಾಜ್ಯದ ಅಭಿವೃದ್ಧಿಗೆ ಬೋಡೈನ ಅಂಶ ಇಜ್ಜಿ ಜಾತ್ರದ ಪುರ್ತು ಬ್ಯಾಂಡ್ ಬುಟ್ಟು ನಂಚ ಸರ್ಕಾರ ಬಜೆಟ್ ದುಂಬುದೀತನಂದು ಯುಟಿ ಖಾದರ್ ದೂಡ್ದು ಕೋಂಗಿ ಮಲ್ತಿರ ಮೀನುಗಾರರಿಗೆ ದುಂಬು ಘೋಷಣೆ ಮಲ್ತಿನ ಯೋಜನೆ ಕೊಡ್ತುಜರ ಕರಿನ ಬಜೆಟ್ ಮೀನುಗಾರರಿಗೆ ಘೋಷಣೆ ಮಲ್ತಿನ ಇಲ್ಲ ನನಲ ಕಟ್ಟದಿಜಿ ಕಡಲ ಬರಿಟ್ ಕೊಂಡಿ ಮಾರ್ಗ ಕಡಲು ಕುರೆಯುವನಿಗೆ ಶಾಶ್ವತ ಪರಿಹಾರ ಕೊಡ್ತುಜರು ಸಬ್ಸಿಡಿ ಚಿಮಿನಿ ಎಣ್ಣೆ ಕೊರಂದೆ ಇತ್ತೆ ಡೀಸೆಲ್ ಬಗೆಟ್ ಪಾತಿರುವರೆಂದು ಯುಟಿ ಖಾದರ್ ದೂರಿಯರು. ನಮ್ಮ ರಾಜ್ಯದ ತಿಂಗಳ ಬಡ್ಡಿ ಎಷ್ಟು ಗೊತ್ತು ನಾವು ಕಟ್ಟಬೇಕಾದದ್ದು? ಅಸಲು ಕಟ್ಟಲಿಕ್ಕೆ ಇರೋದು ಸುಮಾರು 14,000 ಕೋಟಿ ಅಸಲು ತಿಂಗಳಿಗೆ ಕಟ್ಟಬೇಕು. ಬಡ್ಡಿ ಎಷ್ಟು ಕಟ್ಟಬೇಕು? 34,000 ಕೋಟಿ. ಅಂದರೆ ಇದರಲ್ಲಿ ಸುಮಾರು 48,000 ಕೋಟಿ ಬರೇ ನಾವು ಇವರು ಸಾಲ ಮಾಡಿ ಇಟ್ಟಿದ್ದಾರಲ್ಲ, ಈ ಸಾಲ ಮಾಡಿದನ್ನು ನಾವು ತೀರಿಸಲಿಕ್ಕೆ ಇವತ್ತು ನಮಗೆ ತಿಂಗಳಿಗೆ 48,000 ಕೋಟಿ ಇವತ್ತು ಬೇಕಾಗ್ತದೆ. ಒಟ್ಟಾರೆಯಾಗಿ ಇದು ಏನಾಗಿದೆ ಅಂತ ಹೇಳಿದರೆ, ಈ ಒಂದು ಬಜೆಟ್ ಇವ್ರದ್ದು ಜಾತ್ರೆ ಉತ್ಸವದ ಸಂದರ್ಭದಲ್ಲಿ ಬ್ಯಾಂಡ್ ಹೊಡಿತಾರೆ ಜೋರು ಶಬ್ದ ಮಾಡಿಕೊಂಡು, ಒಮ್ಮೆಲ್ಲ ನೋಡ್ತಾರೆ, ಮತ್ತು 5 ನಿಮಿಷ ಮತ್ತೆ ಏನಿಲ್ಲ. ಇದು ಅಂಥ ಪರಿಸ್ಥಿತಿ ಆಗಿದೆ. ನಿನ್ನೆ ಇವರು ಹೇಳುವ ರೀತಿಯಲ್ಲಿ ಎಲ್ಲ ಏನೋ ಒಂದು ಮಾಡಿದ್ದಾರೆ ಅಂತ ಹೇಳಿ ಬಹುಶಃ ಇವತ್ತು ತೋರಿಸಿ ನಾನು ಕೊಟ್ಟಿದ್ದೇನೆ. ಅವರಿಗಿಂತ ಇವತ್ತು ನೀವು ಪೇಪರ್ ಇದಕ್ಕಿಂತ ಜಾಸ್ತಿ ಹಾಕಿದ್ದೀರ ನೋಡುವಾಗ. ದಕ್ಷಿಣ ಕನ್ನಡ ಜಿಲ್ಲೆ ಮೀನುಗಾರರಿಗೆ ಭಾರಿ ಯೋಜನೆ ಅಂತೇಳಿ ಬಿಂಬಿಸಿದ್ದೀರಿ. ಈ ಕರಾವಳಿ ಜನತೆಯ ಪರವಾಗಿ ನಾನು ಹೇಳ್ತಾ ಇದ್ದೇನೆ, ಈ ಒಂದು ಬಜೆಟ್ನಲ್ಲಿ ಕರಾವಳಿ ಪ್ರದೇಶ ಜನರಿಗೆ ಸಂಪೂರ್ಣವಾಗಿ ಮೋಸ ಮಾಡಿದ್ದಾರೆ. ಜನವರಿ 5 ಸಮಾಜದ ಕೆಲವರನ್ನು ಬೆಂಗಳೂರು ಗುಲಪಡಾದ ಮಂತ್ರಿ ಸುನಿಲ್ ಕುಮಾರ್ ಇತ್ತದ ಮುಖ್ಯಮಂತ್ರಿಲಿಗೆ ಭಿನ್ನ ಇತ್ತದ ನಿಗಮ ಮಲ್ಪಂದ್ ಪಂಡಿರ ಆಂಡ ಈ ಬಜೆಟ್ ಬಿರ್ವೇರನ ಗಣ್ಯ ಮಲ್ತದ ಜರಂದ್ ಬಿರ್ವೇರೆ ಸಮುದಾಯದ ನಾಯಕರು ಭಾರಿ ಅಸಮಾಧಾನ ತೋಜಾದರು. ಬಿರ್ವೇರೆ ಸಮುದಾಯದ ನಾಯಕರು ಕುಡ್ಲಡ್ ಸುದ್ದಿ ಕೊಟ್ಟಡು ಪಾತಿರ್ದು ಬಿಲ್ಲವ ಇಡಿಕೇರ್ನ ಇರುವ ತಾಜಿ ಉಳಜಾತಿ ಲೊಪ್ಪನ ಸಮುದಾಯಗ ನಿಗಮ ಕೊರಿಯರೆ ಪೊರ್ಂಬಾಟ ಮಂತೊಂದು ಬೈದ ಸರ್ಕಾರ ಉಮೇದ್ ದೆತೊನಂದಿ ನಡೆದವರ ಜನವರಿ ಸಮ್ಮೇಳನ ಸಭೆ ನಡಪಾಯರ ತಯಾರಿ ಮಲ್ತದಿತ್ತ ಅಪಗ ನಿಗಮ ಘೋಷಣೆ ಎಂದು ಮಂತ್ರಿಯರು ನಂಬಾಯರು ಅಂಚದ ಸಭೆನ ಕೈಬಿಡಿಯ ಜನವರಿ 5 ಸಮಾಜದ ಕೆಲವರೇನ ಬೆಂಗಳೂರು ಗುಲಿಪಿಡಾದ ಮಂತ್ರಿ ಸುನಿಲ್ ಕುಮಾರ್ ಇತ್ತದ ಮುಖ್ಯಮಂತ್ರಿಲಿಗೆ ಭಿನ್ನ ಇತ್ತಂಡ ನಿಗಮ ಮಲ್ಪ ಅಂದ ಪಂಡಿರ ಆಂಡ ಈ ಬಜೆಟ್ ಬಿರ್ವೇರೆನ ಗಣ್ಯ ಮಲ್ತದ ಜರಂದ್ ಬಿರ್ವೇರೆ ಸಮುದಾಯದ ನಾಯಕರು ಭಾರಿ ಅಸಮಾಧಾನ ತೋಜಾಯರ. ಬೇತ ಸಮುದಾಯ ನಿಗಮ ಕೊಡ್ತಾರ ಆಂಡ ಬಿರ್ವೇರೆಗೆ ಮನ್ನಂಗಟ್ಟಿ ಇಂಚದಾಯ ಎಂದು ಪ್ರಶ್ನೆ ಮಲ್ತಿನ ನಾಯಕರ ಬೆಂಗಳೂರು ಕುಲಿಪಿಡಾದ ಗಣ್ಯನೇ ಮಲ್ತದ ಜರ ಘೋಷಣದ ಇಸ್ವಾಸ ಪೋದು ಸಮುದಾಯದ ಆಸೆ ಪೊಟ್ಟಾತಂಡ ಸರ್ಕಾರನು ನಂಬುದು ಸಾರಗಟ್ಲೆ ಜವನಿರಿತ್ತರ ಮಂತ್ರಿಯರು ಶಾಸಕರಿತ ಜಾವು ಕೊರ್ಲೆ ಎಂದು ಅಕ್ಲೋತ್ತಾಯ ಮಲ್ತಿರ. ಮಿತ್ತಗ್ ಸಮಾಜ ಕಠಿಣ ಪೊರ್ಂಬಾಟ ಮಲ್ಪಡು ಎಂದಿನ ಬುಡ್ದು ಬುಡ್ಪುನ ಪ್ರಶ್ನೆನೇ ಇಜ್ಜಿಂದ ಬಿರ್ವೇರೆ ನಾಯಕರ ಪಂಡಿರ. ಗುರು ಬೆಳದಿಂಗಳು ಸಂಸ್ಥೆದ ತಾಪಿಕರು ಆರ್ ಪದ್ಮರಾಜ್, ನಾರಾಯಣಗುರು ವಿಚಾರ ವೇದಿಕೆದ ಸತ್ಯಜಿತ್ ಸುರತ್ಕಲ್, ಜೆಡಿಎಸ್ ನಾಯಕರು ಅಕ್ಷಿತ್ ಸುವರ್ಣ, ಕುದ್ರೋಳಿ ಕ್ಷೇತ್ರದ ದೇವೇಂದ್ರ ಪೂಜಾರಿ ಬೊಕ್ಕ ಸೂರ್ಯಕುಮಾರ್, ರಾಜೇಂದ್ರ ಸುದ್ದಿ ಕೊಟ್ಟೊಡಿದ್ದೇರ. ಸಚಿವರಾದಂತಹ ಸುನಿಲ್ ಕುಮಾರ್ ರವರ ಒಂದು ಮುಖಾಂತರ ಒಂದು ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಕೊಡುವಂಥ ಒಂದು ವ್ಯವಸ್ಥೆ ಕೆಲಸ ಆಗುತ್ತೆ ಅಲ್ಲಿ. ಆವಾಗ ಆ ಮನವಿಯನ್ನು ಸ್ವೀಕರಿಸಿದಂಥ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಇದಕ್ಕೆ ಸ್ಪಂದಿಸ್ತಾರೆ, ನಾವು ನಿಗಮವನ್ನು ಘೋಷಣೆ ಮಾಡ್ತೇವೆ, ಮುಂದಿನ ಬಜೆಟ್ನಲ್ಲಿ ಇದಕ್ಕೆ ಬೇಕಾಗುವಂತಹ ಒಂದು ಎಷ್ಟು ಫಂಡ್ ಕೊಡಬೇಕು ಅದರ ಬಗ್ಗೆ ನಿರ್ಧರಿಸುವೆ ಅನ್ನೋಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದರು. ಈ ಸರ್ಕಾರವನ್ನು ನಮ್ಮ ಸಮಾಜದವರು ಈ ಸರ್ಕಾರಕ್ಕೆ ಯಾರೆಲ್ಲ ಬೆಂಬಲ ಕೊಡ್ತಾರೆ ಅಂಥವರು ಎಲ್ಲರೂ ಇದನ್ನು ನಂಬಿದ್ರು.
ಇದಕ್ಕೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ರು. ಅವರಿಗೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಸಚಿವರುಗಳು ಕೂಡ ಇದನ್ನು ಈಗ ಈ ನಿಗಮ ಘೋಷಣೆ ಆಯಿತು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಬಹುಶಃ ನಮ್ಮ ಸಮಾಜದಲ್ಲಿ ಬಹಳಷ್ಟು ಗೌರವವನ್ನು ಇಟ್ಟುಕೊಂಡಿರುವಂಥ ನಮ್ಮ ಸಮಾಜದ ಮುಖಂಡರುಗಳನ್ನು ಅಲ್ಲಿ ಕರೆಸ್ಕೊಂಡು ಅವ್ರ ಹತ್ರ ನಾವು ಘೋಷಣೆ ಮಾಡ್ತೇವೆ ಅಂತ ಹೇಳಿ ಅವರಿಗೂ ಕೂಡ ಇವರು ಮೋಸ ಮಾಡಿಬಿಟ್ರು. ಯಾಕೆಂತ ಹೇಳಿದರೆ ಇಂದು ಸಮಾಜಕ್ಕೆ ಉತ್ತರ ಕೊಡುವಂತಹ ಅಗತ್ಯ ನಮ್ಮಲ್ಲಿದೆ. ನಮ್ಮಿಂದ ಜನಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸ್ವಾಮಿ, ನೀವಿವತ್ತು ಬಜೆಟ್ ಘೋಷಣೆ ಆಯಿತು, ನಾರಾಯಣ ಗುರು ನಿಗಮದ ಬಗ್ಗೆ ನಿಮ್ಮಲ್ಲಿ ನೀವು ಏನಾದರೂ ಪ್ರಸ್ತಾವ ಮಾಡಿದ್ದೀರಾ? ನೀವು ನಿಗಮ ಘೋಷಣೆ ಮಾಡಿದ್ದೀರಾ? ನೀವು ಹೇಳಿದ ಮಾತಿನಂತೆ ನೀವು ನಡೆಸ್ಕೊಂಡ್ರಾ? ಏನಿದು ನಿಮಗೆ ಬಿಲ್ಲವ ಈಡಿಗರ ಅಂದರೆ ನಿಮಗೆ ಇಷ್ಟು ಕೂಡ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ಇಡೀ ರಾಜ್ಯದಲ್ಲಿ ಸುಮಾರು 60 ಲಕ್ಷ ಜನರು ಈ ಪಂಗಡಕ್ಕೆ ಸೇರಿದವರಿದ್ದಾರೆ. ಸ್ವಾಮಿ, ನಾವು ನಿಮ್ಮ ಹತ್ರ ಹೇಳ್ತಾ ಇದ್ದೇವೆ, ನೀವು ಈ ಹಿಂದೆ ಬಲಿಷ್ಠ ಪಂಗಡಗಳಾದ ಲಿಂಗಾಯತ್ ಸಮುದಾಯಕ್ಕೆ ಕೊಟ್ಟಿದ್ದೀರಿ, ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಿದ್ದೀರಿ, ಮರಾಠ ಸಮುದಾಯಕ್ಕೆ ಕೊಟ್ಟಿದ್ದೀರಿ. ನಮಗೆ ಏನು ಇದರ ಬಗ್ಗೆ ಚಿಂತೆ ಇಲ್ಲ, ನಾವು ಸಂತೋಷ ಪಡ್ತೇವೆ. ಆದರೆ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿದ ಈ ಬಿಲ್ಲವ ಈಡಿಗ ಸಮಾಜಕ್ಕೆ ಒಂದು ನಿಗಮ ಬೇಕು ಅಂತ 4 ವರ್ಷದ ನಮ್ಮ ಪ್ರಯತ್ನಕ್ಕೆ ನೀವು ಇವತ್ತು ಮಣ್ಣೆರಚಿಬಿಟ್ರಿ. ಮುಂದಿನ ದಿವಸಗಳಲ್ಲಿ ಖಂಡಿತ ನಮ್ಮ ಸಮಾಜ ಇದರ ಬಗ್ಗೆ ಬಹಳಷ್ಟು ಕಠಿಣ ಹೋರಾಟಗಳನ್ನು ಮುಂದಿನ ದಿವಸಗಳಲ್ಲಿ ಮಾಡಲಿಕ್ಕಿದೆ. ಇದನ್ನು ನಾವು ಯಾವತ್ತೂ ಬಿಟ್ಟು ಕೊಡೋದಿಲ್ಲ. ನಮ್ಮ ಸಮಾಜದವರ ಏನು ಒಂದು ಹೋರಾಟ ಇದೆ, ಇದನ್ನು ಮುಂದಿನ ದಿವಸಗಳಲ್ಲಿ ನಾವು ಮುಂದುವರಿಸ್ತೇವೆ. ಬಂಟ್ವಾಳದ ಶ್ರೀರಾಮನಗರ ಕೋಟೆಕಣಿತ ಶ್ರೀರಾಮ ಭಜನಾ ಮಂದಿರ ಟ್ರಸ್ಟ್ ಹೊಸದಾದ ಕಟ್ಟಿನ ಶ್ರೀರಾಮ ಸಮುದಾಯ ಭವನದ ಉದಿಪನಬುಕ ಹೇಮಲತಾ ರವೀಂದ್ರ ಭಂಡಾರಿ ಸಭಾಂಗಣದ ನಾಮಫಲಕ ಉದಿಪನಲೇಸ್ ಶುಕ್ರವಾರ ನಡೆತಂಡ. ಬಂಟ್ವಾಳದ ಶ್ರೀರಾಮನಗರ ಕೋಟೆಕಣಿತ ಶ್ರೀರಾಮ ಭಜನಾ ಮಂದಿರ ಟ್ರಸ್ಟ್ ಹೊಸದಾದ ಕಟ್ಟಿನ ಶ್ರೀರಾಮ ಸಮುದಾಯ ಭವನದ ಉದೀಪನಬುಕ ಹೇಮಲತಾ ರವೀಂದ್ರ ಭಂಡಾರಿ ಸಭಾಂಗಣದ ನಾಮಫಲಕ ಉದೀಪನಲೇಸ್ ಶುಕ್ರವಾರ ಅಟ್ಟಣೆ ಆದಿತ್ತಳ. ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಶ್ರೀರಾಮ ಸಮುದಾಯ ಭವನ ಉದೀಪನ ಮಲ್ತದ ಹೇಮಲತಾ ರವೀಂದ್ರ ಭಂಡಾರಿ ಸಭಾಂಗಣದ ನಾಮಫಲಕ ಬಿಡುಗಡೆ ಮಲ್ತೆರ. ಬಿನ್ನೆರ್ನ ಒಟ್ಟುಗು ಸಭಾಲೀಸು ಉದಿಪನಾಂಡ್ ಶ್ರೀರಾಮ ಭಜನಾ ಮಂಡಳಿದ ಮರ್ಯಾದೆ ಗುರುಕಾರ್ಯರು ರವೀಂದ್ರನಾಥ ಎಂಬೆಂಡಾರಿ ಪುಣ್ಕಿ ಮಜಲ್ ಸುರುತ ಪಾತ್ರ ಬಂಡೆರ ಓಲು ಭಜನದ ಸ್ವರಕ್ಕೇನುಂಡ ಅವಲು ಪೂಡಿಗೆ ಪೂಜೆ ಇತ್ತ ಜವನ ಶಕ್ತಿ ಬುಲೆದು ಉಂತು ನಡೆದವರ ಪಾಕ ಅಭಿವೃದ್ಧಿ ಕೆಲಸಲು ನಡೆದೊಂದುಂಡೊಂದು ಶ್ರೀ ಒಡಿಯೂರು ಸ್ವಾಮೀಜಿ ಪಂಡೆರ ಬಯ್ಯಾನ್ ಹಿಡಿದಕ್ಕೆ ಮಳದನಿಗಣ್ಣ ಮದಿಮೆಗಳ ಬಾರಿ ಬಂಗಾಪನಂಚಿನ ಪರಿಸ್ಥಿತಿ ಉಂಟು. ಐಕ್ ಬೋಡ ಅದು ಸಾಧ್ಯ ಆಂಡುಂದಾಂಡ ಆ ದಿನ ತಾನಿಗೆ ಮದಿಮೆದ ದುಂಬು ನಾಣಿದ ಮದರಿಂಗಿ ತಾನಿಗೆ ಒಂಜಿ ಭಜನಾ ಕಾರ್ಯಕ್ರಮದ ಏನು ಮಂತೊಂದು ಬಲ ಅವು ಪೊರ್ಲಾವು ಒಂದು ಯಾನ್ ಪಂಡೊಂದಿಲ್ಲ ಸಾಧ್ಯ ಆಂಡ ಇಂಕಲ ಲೆಪ್ಪು ಬರಲ್ಲ ಇಡೇತ್ರ ಎಲ್ಲ ಬರ್ಪೆ ಪಾಲ್ಪಡಪೆ ನಿಕ್ಲೊಟ್ಟಿಗೆ ಅಂಚಾಂದು ಒಂಜಿ ಅವು ಕಾರ್ಯಕ್ರಮ ನೆನೊಂಜಿ ನಿಕ್ಲೆ ಒಂಜಿ ಕೆಬ್ಬೆ ಪಾತಾರ ನಿಕ್ಲಿನ ಜೋಕ್ಲಿನ ಪುಟ್ಟು ಪರ್ಬಣ ಆಚರಣೆ ಮನ್ಪೊಂಜಿ ದಿನವಿನಿ ಉಂಡು ಉಂದಾಂಡ ದಿನ ಉಂಡು ಖಂಡಿತ ಉಂಡು ಅಲ್ಲ ಸಂಶಯ ಇಜ್ಜಿ ಐನು ಭಜನದ ಮೂಲಕನೇ ಮಲ್ಪೇರು ಒಂಜಿ ಪ್ರಯತ್ನ ಮಲ್ಪಲೆ ಐಕ್ಲೊಂಜಿ ರಂಗೇರುಂಡು ಯಾನಿ ಸಂದರ್ಭಡು ಪಂಡೊಂದಿಲ್ಲ ಪೊಕ್ಕಾಡೆ ಪಣವನ್ನು ಖರ್ಚು ಮನ್ಪೊಂಡು ಹಿಡ್ದು ಇಂಚಿನೆಂಟು ನಮ್ಮ ಮಲ್ತಂದಾಂಡ ಎಡ್ಡೆ ಪಾಯರಿಗೆ ಸಾಧ್ಯತೆ ಉಂಡು. ಒಂಜಿ ಪದ್ಮನಾಭ ಭಟ್ ಮಿತ್ತೋಟ ಬೊಕ್ಕ ಜಯಲಕ್ಷ್ಮಿ ಶೆಟ್ಟಿ ಸಜಿಪ ಕೋಟೆಕಣಿ ಮಕ್ಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಶ್ರೀರಾಮ ಭಜನಾ ಮಂದಿರ ಟ್ರಸ್ಟ್ದ ಗುರ್ಕಾರ್ಯರ ರಾಮದಾಸ್ ಅಂಚನ್ ನಟ್ಟಿಲ್ ಗುರ್ಕಾರ್ಮೆದ ಪಾತ್ರ ಪಂಡದ ಸಾಯಿಯ ಸಕಾರ ಕೊರ್ನ ಮಾತರೆಗಳ ಸೊಲ್ಮೆ ಸಂದಾಯರ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಶ್ರೀರಾಮ ಭಜನಾ ಮಂದಿರ ಟ್ರಸ್ಟ್ದ ಮಾತಾ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡರ. ಸಾನ ದೇವಸ್ಥಾನ ಜೀರ್ಣೋದ್ಧಾರಡು ನಮ್ಮ ಸೇರೊಂಡ ಬ್ರಹ್ಮಕಲಶದ ಇಡೀ ಅನುಗ್ರಹ ನಂಕ ತಿಕ್ಕೊಂಡೊಂದು ಉಳ್ಳಾಲ ಉಳಿಯ ಕ್ಷೇತ್ರದ ಧರ್ಮದರ್ಶಿ ಶ್ರೀ ದೇವಮೂಲ್ಯನ್ಯರ್ ಪಂತೆರ ಉಳ್ಳಾಲ ಸೇನೆರ ಬೈಲ್ ಒಳಚಿಲ್ತಾಯ ವ್ಯಾಘ್ರ ಚಾಮುಂಡಿ ದೈವಸ್ಥಾನದ ಧಾರ್ಮಿಕ ಸಭೆಟ್ ಆಶೀರ್ವಚನ ಕೊರಿಯರ. ಉಳ್ಳಾಲ ಸೇನೆರ ಬೈಲ್ದ ಶ್ರೀ ಒಳಚಿಲ್ತಾಯ ವ್ಯಾಘ್ರ ಚಾಮುಂಡಿ ಬಕ ಪರಿವಾರ ಶಕ್ತಿಲನ ದೈವಸ್ಥಾನಡು ಪೆರಪ ಪ್ರತಿಷ್ಠೆ ಬಕ ಬ್ರಹ್ಮಕಲಶದ ಲೆಕ್ಕಡು ಧಾರ್ಮಿಕ ಸಭಾಲೇಸ್ ಅಟ್ಟಣೆ ಮಂತದಿತ್ತೆರ. ಸುರೂತ ಧಾರ್ಮಿಕ ಸಭೆನ ಉಳಿಯ ಕ್ಷೇತ್ರದ ತಂತ್ರಿಲು ವೇದಮೂರ್ತಿ ವಾಮಂಜುರು ಶ್ರೀ ಅನಂತ ಉಪಾಧ್ಯಾಯರು ಬೆನ್ನೇರ್ನ ಒಟ್ಟುಗು ತುಡರ ಬುಲ್ಪತ್ತಾದ ಉದಿಪನ ಮಲ್ತೆರ. ಅನಂತ ಉಪಾಧ್ಯಾಯರು ಪಾತ್ರದ ನಮ್ಮ ಮಲ್ಪಂದು ಪಂಡ ಅವು ಆಪುಜಿ ಇರು ಎಂಚನ ಬೇಲೆ ಮಲ್ಪರಂದು ಪಂಡ ಅವು ಆಪುಂಡು ಏರ್ಲಾ ಪರಿಯರೆ ಆವಂದಿನಂಚಿನ ಜಾಗಿಡು ಈತೆಡ್ಡೆ ಕ್ಷೇತ್ರ ಆತನಂದು ಪಂಡಿನ ಆರು ದೈವಸ್ಥಾನ ಪಿರ ಲಕ್ಕದುಂತನ ಬಗೆಟ್ ತಿರಿಪಾಯರು
ಉಳ್ಳಾಲ ಉಳಿಯ ಶ್ರೀ ಉಳ್ಳಾಲ್ದಿ ಧರ್ಮರಸಿರ್ನ ಕ್ಷೇತ್ರದ ಧರ್ಮದರ್ಶಿ ಶ್ರೀ ದೇವಮುಳ್ಯನಿರ ಆಶೀರ್ವಚನ ಕೊಡ್ದು ಅಜೀರ್ಣವಾದುಪ್ಪನ ದೇವಸ್ಥಾನ ಜೀರ್ಣೋದ್ಧಾರಗಾದ ನಮ್ಮ ಸೇರೊಂಡ ಬ್ರಹ್ಮಕಲಶದ ಇಡೀ ಅನುಗ್ರಹ ನಂಗೆ ತಿಕ್ಕೊಂಡೊಂದು ಪಂಡಿನ ಆರು ದೈವಸ್ಥಾನುಗಾರನ ಇರುವ ಸೆನ್ಸ್ ಜಾಗೆ ಬಿಡ್ದು ಕೊರ್ನ ಬಗೆಟ್ ತೆರಿಪಾಯಿರು ನಮ್ಮ ಏಪಲ ನಮ್ಮ ನೆನೆತಿಪ ಖಂಡಿತ ಆಪುಜಿ ಅವು ದೈವ ಸಂಕಲ್ಪ ಇಂಚೊಂಡ ಅವೇ ಪ್ರಕಾರ ಆಪುನು ದಾಯ ಪಂಡೆಂದಾಂಡ ಯಾನ್ ಮೊರಣಿ ದಿಂಚ ತೂಪುನು ಇನಿ ಈ ವೇದಿಕೆಡು ಮಸ್ತ್ ಜನ ಕುಲ್ ತೀರ್ಥ ಚಾವಡಿಡು ಕುಲ್ದೇರು ಏತು ಮಹಿಳೆಯರಾವಡು ಜೋಕುಲಾವಡು ಪ್ರಾಯದ ಕುಲಾವಡು ಆ ಎಲ್ಲಿಯ ಪ್ರಾಯಡ್ದು ಪ್ರಾಯದ ಫಲಬೇರು ಮುಟ್ಟಲ ರಾತ್ರಿ ಪಗೆಲ್ ಬೆಂತರು ಏತೋ ದಿನ ನಿದ್ರೆ ಕಜರ್ದು ವ್ಯಕ್ತಿನ ಕ್ಲೀನ್ ಉಲ್ಲೇರು ನಾನು ಪನ್ಯಾರು ಇಷ್ಟಪಡಪೆ ಅಂಚಿನ ಕಾಯಕನ್ ಮಲ್ತಿನ ಅಂಚಿನ ಜನಕ್ಕುಲು ಇನಿ ಮಹಿಳೆಯರಾದುಪ್ಪು ಜೋಕುಲಾದುಪ್ಪು ಅಂಜನ ಯುವ ಶಕ್ತಿಲಾದುಪ್ಪು ಇನಿ ಬೋಡಿತ್ನಾಥ ಈ ಕಷ್ಟ ಬೈದ ಉದ್ಯಮಿ ಹರೀಶ್ ಕುಮಾರ್ ಕುತ್ತಾರ್ ಗುರ್ಕಾರ್ನ ವಹಿಸ್ತಿದ್ದರು. ಬೇತೆ ಕ್ಷೇತ್ರ ವಲಯದ ನಾಯಕರು ಭಿನ್ನರಾದ ಪಾಲ್ಗೊಂಡಿರ. ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ಶ್ರೀಕಾಂತ ಅರಸುಬಿತ್ಲು, ಪ್ರಧಾನ ಕಾರ್ಯಂತರ ಭಾಸ್ಕರ ಸೇನರ ಬೈಲ್, ಬ್ರಹ್ಮಕಲಶ ಸಮಿತಿದ ಗುರ್ಕಾರ್ಯರ ರಾಜೇಶ್ ಉಳಿಯ, ಪ್ರಧಾನ ಕಾರ್ಯಂತರ ವಿಶ್ವನಾಥ ಬಂಗೇರ ಒಕ್ಕ ಪದಾಧಿಕಾರುలు ಪಾಲ್ಗೊಂಡಿರ. ಕುಡ್ಲದ ಸೆಂಟ್ ಆಗ್ನೆಸ್ ಕಾಲೇಜ್ ಉಪನ್ಯಾಸಕರ ಡಾಕ್ಟರ್ ಅರುಣ್ ಉಳ್ಳಾಲ್ ಕಾರ್ಯಕ್ರಮ ಸುಧಾರ್ತಿರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆರ ಸಾಧನಾ ರಾಷ್ಟ್ರೀಯ ಸಾಂಸ್ಕೃತಿಕ ಪ್ರತಿಷ್ಠಾನ ಕೊರ್ಪನ ಸಾಧನಾ ರಾಜ್ಯ ಪ್ರಶಸ್ತಿಗೆ ಸಂದಿದೆರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆರ ಸಾಧನಾ ರಾಷ್ಟ್ರೀಯ ಸಾಂಸ್ಕೃತಿಕ ಪ್ರತಿಷ್ಠಾನ ಕೊರ್ಪನ ಸಾಧನಾ ರಾಜ್ಯ ಪ್ರಶಸ್ತಿಗೆ ಸಂದಿದೆರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬೇತೆ ಸಾಮಾಜಿಕ ಕಾರ್ಯಕ್ರಮಲಿಡ್ದ ನಾಡದ ಲಕ್ಷಗಟ್ಟಲೆ ಪುಂಜನಕಲು ಸ್ವಂತ ಕಾರಡುಂತು ನಂಚ ಬದುಕಿಗೆ ಉಮೇದು ಕೊಡ್ತಿನ ಹೇಮಾವತಿ ಹೆಗ್ಗಡೆರಿಗೆ ಧಾರ್ಮಿಕ ಬಕ ಪುಂಜೋಲಿನ ಗಟ್ಟಿ ಮುಟ್ಟು ಕ್ಷೇತ್ರದ ಸಾಧನೆಯನ್ನು ಗುರ್ತ ಮಲ್ತದ ಪ್ರತಿಷ್ಠದ ಸಾಧನಾ ರಾಜ್ಯ ಪ್ರಶಸ್ತಿ ಕೊಡ್ತು ಮರ್ಯಾದೆ ಮಲ್ಪೇರ. ಕುಡ್ಲ ತಾಲೂಕದ ಪೆರುಮದೆ ಸೋಮನಾಥ ಧಾಮದ ಕಲ್ಪವೃಕ್ಷಡು ಕರಿದುಪೋಯಿನ ರಾಮಯ್ಯ ಶೆಟ್ಟಿ ಬಕ್ಕ ಸುಂದರಿ ಶೆಟ್ಟಿ ಮೊಕ್ಲೆನ ನೆಂಪುಗಾದ ಶೇಖರ ಆರ್ ಶೆಟ್ಟಿ ಸಂಸಾರ ಬಕ್ಕ ಅಶೋಕ್ ಆರ್ ಶೆಟ್ಟಿ ಸಂಸಾರದಕ್ಲು ಪಾವಂಜೆ ಮೇಳೊಡ್ದು ಕಲ್ಯಾಣೋತ್ಸವ ಸೇವೆ ಆಟ ನಡಪಾಯರ. ತುಳುನಾಡ ಪ್ರಧಾನ ಸಾಂಸ್ಕೃತಿಕ ಆರಾಧನೆ ಕಲೆ ಯಕ್ಷಗಾನ ಕೊರೋನಾ ಕಾರಣ 2 ವರ್ಷ ಪ್ರದರ್ಶನಗೂ ಪೆಟ್ಟು ಬೂರುಂಡಲ ಪಿರಲಕದುಂದುದೊಂಡು ಕಾಲಮಿತಿ ಆಟ ಆದಿತ್ತಂಡಲ ದುಂಬುದಂಚನೆ ಆಟದ ಅಭಿಮಾನಿಲು ಸೇವೆ ಆಟ ಗೊಬ್ಬ ಒಂದು ಬೈದೇರ. ಕುಡ್ಲ ತಾಲೂಕದ ಪೆರ್ಮುದೆ ಸೋಮನಾಥ ಧಾಮದ ಕಲ್ಪವೃಕ್ಷಡು ಕರಿದುಪೋಯಿನ ರಾಮಯ್ಯ ಶೆಟ್ಟಿ ಬೊಕ ಸುಂದರಿ ಶೆಟ್ಟಿ ಮೊಕ್ಲಿನ ನೆಂಪುಗಾದ ಶೇಖರ್ ಆರ್ ಶೆಟ್ಟಿ ಸಂಸಾರ ಬೊಕ ಅಶೋಕ್ ಆರ್ ಶೆಟ್ಟಿ ಸಂಸಾರದಕ್ಲು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಸಾರಥ್ಯಡು ಕಲ್ಯಾಣೋತ್ಸವ ಸೇವೆ ಆಟ ನಡಪಾಯರ. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಜ ಮೊಕ್ಲು ಸೀತಾರಾಮ ಕಲ್ಯಾಣ ಬುಕ ಶ್ರೀನಿವಾಸ ಕಲ್ಯಾಣ ಪ್ರಸಂಗಲೇನ ಗುಬ್ಬು ತೋಜೈರ. ಊರು ಪರ ಊರ್ಲೆನ ಆಟದ ಅಭಿಮಾನಿಲು ಸೇವಾ ಕರ್ತೆರು ಬುಕ ಅಕ್ಲಿನ ಕುಟುಂಬದಕ್ಲು ಕಲ್ಯಾಣೋತ್ಸವ ಆಟ ತಿಳಿಯರ. ನಮ್ಮ ತಾಯಿ ಬಲಿಯಾಗಿ ಹೋದಳು. ಕುಡ್ಲ ಮಹಾನಗರ ಪಾಲಿಕೆದ ಕಜುವು ತ್ಯಾಜ್ಯ ಕನತದ ಪಾಡುನ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಪರಿಸರದ ಜನಕ್ಲೆನ ಕಷ್ಟ ಕೇನುನಕ್ಲೆಜ್ಜರ. ಪಚ್ಚನಾಡಿ ಸಂತೋಷ್ ನಗರದ ಜನಕ್ಲೆನ ಸಮಸ್ಯೆ ಭಾರಿ ಹೆಚ್ಚಾತಂಡ.
ಕುಡ್ಲ ಮಹಾನಗರ ಪಾಲಿಕೆದ ಕಜುವು ತ್ಯಾಜ್ಯ ಕನತದ ಪಾಡ್ನ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಪರಿಸರದ ಜನಕ್ಲೆನ ಕಷ್ಟ ಕೇನ್ ನಕ್ಲೆಜ್ಜರ ಪಚ್ಚನಾಡಿ ಸಂತೋಷ್ ನಗರದ ಜನಕ್ಲೆನ ಸಮಸ್ಯೆ ಬಾರಿ ಹೆಚ್ಚಾತಂಡ ಮುಲ್ಪ ಅಗೇಲಾದಿತ್ಯನ ಸಾರ್ವಜನಿಕ ಮಾರ್ಗನು ಉಲಯಪಾಡೊಂದು ಸಪರ ಮಲ್ತೊಂದುಂಡು ಜಾಕಿನು ಒತ್ತುವರಿ ಮಲ್ತೊಂದು ಬಿತ್ಲುಗೋಡೆ ಕಟ್ಟೊಂದುಲ್ಲೇರ ಚರಂಡಿಲ್ಲ ಉಲಯಪಾಡೊಂದು ಚರಂಡಿ ಮುಚ್ಚಿ ನೀಡಿದವರ ತ್ಯಾಜ್ಯ ನೀರು ಗುವೆಲ್ ಸೇರ್ದು ಪರಿಯರ ಸಾಧ್ಯ ಇಜ್ಜಂದಿನಂಚಾತನಂದು ಮುಲ್ಪದ ಜನಕ್ಲು ಏವ್ರ ತುಜಾದೇರ ಎಂಕ್ಲು ಸಂಬಂಧಪಟ್ಟಿನ ಅಧಿಕಾರಿಗಳಿಗೆ ದೂರು ಕೊಡ್ದಿತ್ತನಲ್ಲ ದಾನ ಕ್ರಮದ ತಂದುಜಿರ ಎಂಕ್ಲಿನ ಪಾಲಿಕೆ ಸದಸ್ಯರಿಗೆ ಸಮಸ್ಯೆ ಪರಿಹಾರಗೂ ಫೋನ್ ಮಲ್ತಂಡ ಪಾತಿರುನ ಸೌಜನ್ಯಲ ಇಜ್ಜಿ ಎಂಕ್ಲಿಗೆ ಪೋಯರೆ ಸರಿಯಾಯಿನ ಜಾಗದ ವ್ಯವಸ್ಥೆಲ ಇಜ್ಜಿ ಜನ ಪ್ರತಿನಿಧುಲು ಕಾರ್ಪೊರೇಟರ್ ಎಂಕ್ಲಿನ ಬೇಡಿಕೆಗೆ ತುರ್ತು ಗಮನ ಕೊರಡು ಎಂಕ್ಲು ಪಕ್ಷ ಭೇದದಂತೆ ಬೇಡಿಕೆ ನಡಪಾದ ಕೊರಿಯರಗಾದ ಪಾತ್ರೊಂದುಲ್ಲ ಅಂದು ಊರ್ದಕ್ಲು ಪಂಡಿರ ಪಚ್ಚನಾಡಿ ಸಂತೋಷ್ ನಗರದ ಸಮಸ್ಯೆ ತಿರಿದು ಜಾಗಿಗೆ ಬತ್ತಿನ ದುಂಬುದ ಶಾಸಕರ ಮೈದಿನ್ ಬಾವ ಊರುದಕ್ಲಿನ ಸಮಸ್ಯೆ ಪರಿಹಾರಗೂ ಸಂಬಂಧಪಟ್ಟಿನ ಶಾಸಕರು ದುಂಬುಬತ್ತು ಜೆಂಡ ಮುಲ್ಪದ ಜನಗಳನ್ನು ಒಟ್ಟು ಸೇರ್ಸಾದ ಪ್ರತಿಭಟನೆ ನಡಪಾವ ಒಂದು ಜಾಗೃತಿ ಪಂಡಿರ ತ್ಯಾಜ್ಯದ ವ್ಯವಸ್ಥೆಯಲ್ಲಿ ದಿವಸ ಹಗಲು ರಾತ್ರಿ ಈ ಒಂದು ಪರಿಸ್ಥಿತಿಯಲ್ಲಿ ಹೊಗೆ ಬರಲಿ ಬೆಂಕಿ ಆಗಲಿ ಆ ಹೊಗೆಯನ್ನು ಸೇವಿಸಿಕೊಂಡು ಈ ಭಾಗದಲ್ಲಿ ವಾಸನೆ ಆ ದುರ್ನಾಥ ಅಂತೇಳಿ ಕೇಳಿದರೆ ಆದ್ರೂ ಪಾಪ ಎಲ್ಲ ನಮ್ಮ ಮಂಗಳೂರಿಗೆ ಒಂದು ವಿಶೇಷ ರೀತಿಯಲ್ಲಿ ಸ್ಪಂದನೆ ಕೊಡುವಂಥ ಈ ಭಾಗದ ನಾಗರಿಕರು ಮಳೆಗಾಲ ಬಂದರಂತೂ ಇಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಆದ್ರೂ ಈ ಭಾಗದ ನಾಗರಿಕ ಬಂಧುಗಳು ಭಾಳ ವ್ಯವಸ್ಥಿತವಾದ ಒಂದು ಕೃತಜ್ಞತೆಯನ್ನು ನಾವು ನಾಗರಿಕರು ಕೊಡಬೇಕು ಯಾಕಂತ ಹೇಳಿದರೆ ಇಲ್ಲಿಗೆ ಅವರು ಮಾಡಿದಂತಹ ತ್ಯಾಗದಿಂದ ಎಂಕುಲು ಕಾರ್ಪೊರೇಟರ್ ಕಾರ್ಪೊರೇಟರ್ ಇಡೆ ಬರ್ಪುಜೇರ್ ಏಪತ್ತುಂಡಲ ಕಾರ್ಪೊರೇಟರ್ ಮೀಟಿಂಗ್ ಇಡೆ ಪುಲ್ ಇಡೆ ಒಂಜಿ ಬತ್ತದ ಎಂಕ್ಲೆಗ್ ಸೊಲ್ಯೂಷನ್ ಕೊರ್ಪುನ್ ಮಾತಾಡಲ್ಲ ಪಾತೇರ್ದ ಅವು ಈತ್ನೆ ಡಾತಿ ಜೋಲ ಅರ್ನ ಕಂಡ ನಿವರ್ಪೇರು ಏರ್ಲ ಪಿದೈದಾಕುಲ್ ಪಾತೇರ್ನ ಪನ್ಪೇರು ನಿಕುಲೇರ್ ಮೂಲ್ ಬತ್ತು ಪಾತೇರ ನಿಕುಲೆಗ್ ಓಟುಂಡ ಕೇನ್ವೇರ್ ಮೂಲ್ ಪಾತೇರಂಡ ಆಯ್ತು ಬಕ್ಕ ಎಂಕುಲು ಓಕೆ ಅರ್ಡನೆ ಪಾತೇರ್ನಗಲ್ಲ ಆರೊಂಜಿ ಪಾತೇನ ರ್ಯಾಶ್ ಆದ ಪಾತೇರ್ವೇರು ಇನ್ನಿಲ್ಲ ಎಂಕುಲು ಕಾಲ್ ಮಂತ ಕಾರ್ಪೊರೇಟರ್ಗೆ ಬೈದಿನೇ ಇಜ್ಜೇರು ಇದು ಅವೆನ್ ಸ್ಟೇ ಮನ್ಪ್ಲೆ ಪನ್ನಗ ನಿಕುಲು ಕಟ್ಟಲೆ ಏರ್ ದಾದ ಮನ್ಪೇರು ತೂಕ ಬಂದು ಪೋತೇರು ಇದು ಅಕ್ಲೇಪುರ ಆತತಿ ಜಾಗ ಉಂಡು ಆಂಡಲ ಈ ತೋಡುದಡೆ ಮುಟ್ಟ ಬತ್ತದ ಬರ ಕಟ್ಟು ಒಂದು ಲೇರ್ ಕುಡ್ಲ ತಾಲೂಕು ಬಜ್ಪೆ ಪೊಲೀಸ್ ಸ್ಟೇಷನ್ದ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡಪಾದ 4 ಬೇತನೆ ಕೇಸ್ಲೆನ ನಾಡಪತ್ತದ ಆರೋಪಲೆನ ಬಂಧನ ಮಂದೇರ ಕುಡ್ಲ ತಾಲೂಕು ಬಜ್ಪೆ ಪೊಲೀಸ್ ಸ್ಟೇಷನ್ದ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡಪಾದ 4 ಬೇತನೆ ಕೇಸ್ಲೆನ ನಾಡಪತ್ತದ ಆರೋಪಿಲೆನ ಬಂಧನ ಮಲ್ದೇರ 2020 ಇಸವಿಡ ಬೈಕ್ ಕಂಡಿಡಿದಿನ ಕೇಸಡ್ ತೆರೆ ತಪ್ಪಾದಿತ್ತಿನ ಕುಡ್ಲ ಉಲೈಬುಟ್ಟದ 27 ವರ್ಷ ಪ್ರಾಯದ ಪ್ರದೀಪ್ ಪೂಜಾರಿ ಪನ್ಪನಾಯನ ಫೆಬ್ರವರಿ 14 ಕುಳ ಹಿಡಪತ್ತದೇರ ಆಯನ ಮಿತ್ತ ಕೆರಿಯರ ಪ್ರಯತ್ನದ ಪೊಲೀಸರಿಗೆ ಪೆಟ್ಟುಪಾಡ್ನ ಬಕ ಬೈಕ್ ಕಂಡಿದಿನ ಸಂಬಂಧ ಕುಡ್ಲ ಬಕ ಜಿಲ್ಲೆದ ಬೇತೆ ಬೇತೆ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡ ಬಜ್ಪೆ ಪೊಲೀಸ್ ಸ್ಟೇಷನ್ 2018 ಪಾಡ್ದಿನ ಕೆರ್ನ ಕೇಸಡ್ ತರೆ ತಪ್ಪಾದಿತ್ಯನ ಕುಡ್ಲ ಬೋಳೂರು ಕಟ್ಟೆದ 31 ವರ್ಷ ಪ್ರಾಯದ ಪ್ರಶಾಂತ್ ಪನ್ಪನಾಯನ್ ಫೆಬ್ರವರಿ 15 ಕುಂದಾಪುರೋಡು ಪತ್ತದಂಡ ಬಜ್ಪೆ ಪೊಲೀಸ್ ಸ್ಟೇಷನ್ 2019 ಪಾಡ್ದಿನ ದರೋಡೆ ಕೇಸಡ್ ತಪ್ಪಾದಿತ್ಯನ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ 33 ವರ್ಷ ಪ್ರಾಯದ ತಾಹಿಬ್ ಅಫ್ನಾನ್ ಪಟೇಲ್ ಪನ್ಪನಾಯನ್ ಫೆಬ್ರವರಿ 15 ಭಟ್ಕಳಡು ಪತ್ತದಂಡ ಬಜ್ಪೆ ಪೊಲೀಸ್ ಸ್ಟೇಷನ್ 2021 ಇಸವಿಡು ಪಾಡ್ದಿನ MMRD ಕೇಸಡ್ ತಪ್ಪಾದಿತ್ತಿನ ಒಡಿಪು ಶಿವಳ್ಳಿದ 38 ವರ್ಷದ ಸುರೇಶ್ ಕುಮಾರ್ ಪನ್ಪನಾಯನ್ ಫೆಬ್ರವರಿ 15 ಕುಂದಾಪುರೋಡು ಪತ್ತದಂಡ ಬಜ್ಪೆ ಪೊಲೀಸ್ ಸ್ಟೇಷನ್ ಪಾಡ್ದಿನ 4 ಬೇತೆ ಬೇತೆ ಕೇಸಲೆಡ್ ಕೋರ್ಟ್ ಎದುರು ಹಾಜರಾವಂದೆ ತಪ್ಪಾದಿನ ಆರೋಪಿನ ನಾಡಪತ್ಯರೆ ಬಲೆ ಬೀಚಿದಿನ ಬಜ್ಪೆ ಪೊಲೀಸ್ ಸ್ಟೇಷನ್ ಪೊಲೀಸರು ಇನ್ಸ್ಪೆಕ್ಟರ್ ಪ್ರಕಾಶರ್ನ ಕೂಟ ಅಡ್ರೆಸ್ ಬದಲ್ತದ ಬೇತೆ ಬೇತೆ ಕಡೆಟ್ ತಪ್ಪಾದ ಕುಲ್ಲಿದಿನ ಆರೋಪಿಲೆನ ನಾಡಪತ್ತದ ಕೋರ್ಟ್ಗೆ ಹಾಜರು ಮಲ್ದೇರ ಆರೋಪಿಲೆಗೆ ಕೋರ್ಟ್ ನ್ಯಾಯಾಂಗ ಬಂಧನ ಪಾಡ್ದಂಡ ರಾಜ್ಯ ಬಜೆಟ್ದ ದಿನ ಎದುರುಪಕ್ಷದ ನಾಯಕಿ ಸಿದ್ದರಾಮಯ್ಯರು ಬೊಕ್ಕ ಕೆಪಿಸಿಸಿ ಗುರ್ಕಾರ್ಯರ ಡಿಕೆ ಶಿವಕುಮಾರ್ ಕೆಬಿಕು ಪೋದಿದ ವಿಧಾನಸಭೆ ಅಧಿವೇಶನಗೂ ಬತ್ತಿನೇನು ಒಡಿಪು ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಕುಯಿಲಾಡಿ ಸುರೇಶ್ ನಾಯಕ್ ಬೊಕ್ಕ ಬಿಜೆಪಿ ಕುಡ್ಲ ವಿಭಾಗದ ಪ್ರಭಾರಿ ಉದಯ್ ಕೋಂಗಿಮಲ್ದೇರ ರಾಜ್ಯ ಬಜೆಟ್ದ ದಿನ ಎದುರುಪಕ್ಷದ ನಾಯಕಿ ಸಿದ್ದರಾಮಯ್ಯ ಬೊಕ್ಕ ಕೆಪಿಸಿಸಿ ಗುರ್ಕಾರ್ಯರು ಡಿಕೆ ಶಿವಕುಮಾರ್ ಕೆಬಿಕ ಪೂದಿದ್ದು ವಿಧಾನಸಭೆ ಅಧಿವೇಶನಗೂ ಬತ್ತಿನೇಕ್ ಒಡಿಪು ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಕೊಯಿಲಾಡಿ ಸುರೇಶ್ ನಾಯಕ್ ಬೊಕ್ಕ ಬಿಜೆಪಿ ಕುಡ್ಲ ವಿಭಾಗದ ಪ್ರಭಾರಿ ಉದಯ್ ಕೋಂಗಿಮಲ್ದೇರ ಒಂದು ಇರುವೆರನ ಕೀಳುಮಟ್ಟದ ಪ್ರಚಾರ ಜವಾಬ್ದಾರಿದ ರಾಜಕೀಯ ಪಕ್ಷದ ನಾಯಕರಾದ ಸದನದ ಮರ್ಯಾದೆ ಕಾಪಾಡೋನಕ್ಲ ಇಂಚನ ವರ್ತನೆ ಸರಿಯತ್ತು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅಪಮಾನ ಬರ್ಪನ ಒಟ್ಟುಡು ಜನಕ್ಲೆ ಅಕ್ಲನ ಕೆಬಿಕ ಪೂದಿದ್ದು ಶಾಶ್ವತವಾದ ಇಲ್ಲಡೆ ಕಡುಪುಡುವೆರಂದು ಕೊಯಿಲಾಡಿ ಸುರೇಶ್ ನಾಯಕ್ ಪಂತೆರ ಬಹುಶಃ ಕಾಂಗ್ರೆಸ್ಸಿನ ಈ ಚುನಾವಣೆಯ ಏನು ವ್ಯವಸ್ಥೆ ಇದೆ ಅದರಲ್ಲಿ ಇಡೀ ಕರ್ನಾಟಕದ ಜನತೆಗೆ ಹೂವಿಡುವ ಕಿವಿಗೆ ಹೂವಿಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ.
ಕರ್ನಾಟಕದ ಜನತೆ ಭಾಳ ಪ್ರಬುದ್ಧರಿದ್ದಾರೆ. ಇವರಿಗೆ ಹೂ ಇಡೋ ಮುಖೇನ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ಸನ್ನು ಮುಗಿಸೋ ಒಂದು ಹಂತಕ್ಕೆ ಇವತ್ತು ಕಾಂಗ್ರೆಸ್ ಬರ್ತದೆ. ಅದರಿಂದ ಏನು ಇವತ್ತು ಇಬ್ಬರ ಹಿರಿಯರು ಈ ರೀತಿಯ ಒಂದು ಅವಹೇಳನಕಾರಿಯಾಗಿ ಕಿವಿಗೆ ಹೂ ಇಡೋಕ್ಕೆ ಮೂಲಕ ಸದನಕ್ಕೆ ಬಂದಿದ್ದಾರೆ. ಇದು ಬಹುಶಃ ಇಬ್ಬರಿಗೂ ಶೋಭೆ ತರುವಂಥ ಅಲ್ಲ. ಇಬ್ಬರಿಗೂ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿಯಲ್ಲಿ ವರ್ತನೆ ಮಾಡಬೇಕು ಅನ್ನೋದು ನಾವೇನು ಹೇಳ್ಕೊಡ್ಬೇಕಾಗಿಲ್ಲ. ಅದರಿಂದ ನಮ್ಮ ಕಳಕಳಿ ಸದನದ ಗೌರವವನ್ನು ಮುಕ್ಲು ಇರುವೆರ್ಲ ದುಂಬೆ ಕರ್ನಾಟಕದ ಜನಕ್ಲನ ಕೆಬಿಕು ಪೂದಿದಾತಂಡ ಒರಿಯ ಗುರಿ ಪೂದಿದ್ದು ಕಾಂಗ್ರೆಸ್ ಮುಗಿ ಪರಪಿದಾಡ್ದೇರ ರಾಜ್ಯದ ಜನ ಕಲ್ತದೇರ ಬಿಜೆಪಿಗೆ ಬೆರಿಸಾಯ ಕೊರ್ಪೆರಂದು ಬಿಜೆಪಿ ಕುಡ್ಲ ವಿಭಾಗದ ಪ್ರಭಾರಿ ಉದಯ ಪಂತೆರ. ವಿರೋಧ ಪಕ್ಷದ ಸಿದ್ದರಾಮಯ್ಯರು ಮತ್ತು ಶಿವಕುಮಾರ್ ಅವರು ಕಿವಿಗೆ ಹೂಕೊಟ್ಟು ಬಂದಿರುವಂಥದ್ದು ತೀವ್ರವಾದಂಥ ಬಾಲಿಶವಾದಂಥ ಒಂದು ಕೀಳು ಮಟ್ಟದ ಪ್ರಚಾರ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇವತ್ತು ಜನ ಇವತ್ತು ಕಾರ್ತರದಿಂದ ಇವತ್ತು ಬಜೆಟ್ನ ಬಗ್ಗೆ ನಿರೀಕ್ಷೆ ಇಲ್ಲದೆ ಇವತ್ತು ಒಬ್ಬ ಜವಾಬ್ದಾರಿತ ಪೊಲಿಟಿಕಲ್ ಪಾರ್ಟಿಯಾಗಿ ಅವರ ಘನತೆಗೆ ತಕ್ಕಾಗಿ ವರ್ತಿಸಬೇಕಿತ್ತು. ವಿರೋಧಕ್ಕಾಗಿ ವಿರೋಧ ಮಾಡುವಂಥ ರಾಜಕೀಯ ನಿದ್ದೆ ಇದೆ. ಈ ರೀತಿಯಲ್ಲಿ ಅವರ ಸಣ್ಣತನವನ್ನು ಅವರೇ ಇವತ್ತು ಪ್ರದರ್ಶನ ಮಾಡಿದ್ದಾರೆ. ಇವನ್ನು ಮುಂದಿನ ಚುನಾವಣೆಯಲ್ಲಿ ಇವರಿಬ್ಬರಿಗೂ ಈ ಒಂದೊಂದು ಕಿವಿಗೆ ಹೂ ಇಟ್ಟಿದ್ದಾರೆ. ಎರಡೂ ಕಿವಿಗೆ ಆ ಕಿವಿ ಇಟ್ಟು ಇವರಿಗೆ ಮಂಡ ಬೋಡಿಸಿ ನಾಮ ಹಾಕಿ ಕಳಿಸುವಂಥದ್ದು ಇಷ್ಟು ದೂರ ಇಲ್ಲ. ಇನ್ನು 1 ತಿಂಗಳು 2 ತಿಂಗಳಾದ ನಂತರ ಇವರು ಪರ್ಮನೆಂಟಾಗಿ ಕಿವಿಗೆ ಹೋಗಿಟ್ಟು ಮನೆಯಲ್ಲಿ ಇರುವಂಥ ಕೆಲಸವನ್ನು ಜನ ಇವತ್ತು ಮಾಡ್ತಾರೆ. ಆದರೆ ಇವತ್ತು ಕಾಂಗ್ರೆಸ್ನವರ ಕಾರ್ಯಕರ್ತರಿಗೆ ನಾವು ಈ ಮೂಲಕ ಎಂಥ ನಾಯಕರನ್ನು ನೀವು ಪಡೆದಿದ್ದೀರಿ, ಸದನದ ಗೌರವಕ್ಕೆ ಬೆಲೆ ಕೊಟ್ಟು ಯಾವ ರೀತಿ ವರ್ತನೆ ಮಾಡುವುದನ್ನು ಕೂಡ ಇವತ್ತು ಮರೆತಂತೆ ಇವತ್ತು ಕಾಂಗ್ರೆಸ್ನ ನಾಯಕರು ಮಾಡಿರುವಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅವಮಾನ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ನಂಬಿಕೆ ಇಲ್ಲ ಅನ್ನೋದನ್ನು ಇವತ್ತು ತೋರಿಸ್ತದೆ. ಕುಡ್ಲ ತಾಲೂಕದ ಪೆರ್ಮಂಕಿ ಉಳೈಬುಟ್ಟದ ಶ್ರೀ ಸದಾಶಿವ ದೇವಸ್ಥಾನಡು ವರ್ಷದ ಉಚ್ಚಯ ಬಕ ಮಹಾಶಿವರಾತ್ರಿ ಉಚ್ಚಯದಲ್ಲಿ ಕೊಡು ಶುಕ್ರವಾರ ಪೆರ್ಮಂಕಿದ ಊರ್ದ 10 ಸಮಸ್ಯೆರು ಒಟ್ಟು ಸೇರಿದು ಶ್ರೀ ಸದಾಶಿವ ದೇವಸ್ಥಾನದ ಎದುರು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ದಕ್ಷ ಯಜ್ಞ ಬಕ ಗಿರಿಜಾ ಕಲ್ಯಾಣ ಆಟ ಅಟ್ಟಣೆ ಮಲ್ತದಿತ್ತೇರ. ಕುಡ್ಲ ತಾಲೂಕದ ಪೆರ್ಮಂಕಿ ಉಳೈಬುಟ್ಟದ ಶ್ರೀ ಸದಾಶಿವ ದೇವಸ್ಥಾನಡು ವರ್ಷದ ಉಚ್ಚಯ ಬಕ ಮಹಾಶಿವರಾತ್ರಿದ ಉಚ್ಚಯ ಶುಕ್ರವಾರ ಬಕ ಶನಿವಾರ ಇಂಚ 2 ದಿನ ನಡ್ತೊಂದುಂಡು. ಉಚ್ಚಯದಲ್ಲಿ ಕೊಡು ಶುಕ್ರವಾರ ಪೆರ್ಮಂಕಿದ ಊರದ 10 ಸಮಸ್ಯೆರು ಒಟ್ಟು ಸೇರಿದು ಶ್ರೀ ಸದಾಶಿವ ದೇವಸ್ಥಾನದ ಎದುರು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ದಕ್ಷ ಯಜ್ಞ ಬಕ ಗಿರಿಜಾ ಕಲ್ಯಾಣ ಆಟ ಅಟ್ಟಣೆ ಮಲ್ತದಿತ್ತೆರ. ಬೈಯಗ ಚೌಕಿ ಪೂಜೆ ಆದ ಆಟ ಸರ್ವಾಂಡ್ ರಾತ್ರಿ ಉಪ್ಪು ಪ್ರಸಾದ ಸೇವೆ ಅಟ್ಟಣೆ ಮಲ್ತದಿತ್ತೆರ. ಸದಾಶಿವ ದೇವಸ್ಥಾನದ ನರಸಿಂಹ ಕಾರಂತೆರ ಆಡಳಿತ ಮುಕ್ತೇಸರಿರ ಪದ್ಮನಾಭ ಶೆಟ್ಟಿ ಪೆರ್ಮಂಕಿ ಬಕ ಮುಕ್ತೇಸರಿರ ಭಜನಾ ಮಂಡಳಿದ ಗುರ್ಕಾರ್ಯರ ದೇವಪ್ಪ ಮೀನ್ ಪೆರ್ಮಂಕಿ ಊರದ 10 ಸಮಸ್ತೆರ ಪರ ಉಡ್ದ ಆಟದ ಅಭಿಮಾನಿಗಳು ದಕ್ಷ ಯಜ್ಞ ಗಿರಿಜಾ ಕಲ್ಯಾಣ ಆಟ ತುಯ್ಯರ. ಅದಕ್ಕಾಗಿ ಏನು ಮಾಡುತ್ತೇನೆ ಗೊತ್ತೇ? ಅದಕ್ಕಾಗಿ ಹೀಗೆ ನಿಲ್ಲುವುದೇ ಸುಮ್ಮನೆ ನಿಲ್ಲುವುದು ಸಾಧ್ಯವೇ ಇಲ್ಲ. ನೀನು ವರವನ್ನು ಪಡೆದಾದರೂ ಹೇಗೆ? ಶಿವಗಿರಿಜಯರ ಸುತರಿಂದ ಬರಡ ಅವನೇ ನಾನು ನಿನ್ನ ಪಾಲಿನ ಯಮ್ಮ. ಮಹಾಶಿವರಾತ್ರಿ ಆಚರಣೆದಲ್ಲಿ ಕೊಡು ಪಣಂಬೂರ್ದ ಕಡಲಬರಿಟ ಮಂಗಳೂರು ಆರ್ಟ್ ಪಾಯಿಂಟ್ದ ಕಲಾ ಬಿಡ್ಸೆರ್ ಶಿವನ ಪೊಯ್ಯ ಶಿಲ್ಪ ಕಲಾಕೃತಿ ಮಲ್ತದಿತ್ತದ ತಿರ್ಗಾಟುಗು ಬರ್ಪುನಕ್ಲ ಗುಮನ ಒಯ್ತದಂಡ.
ಮಹಾಶಿವರಾತ್ರಿ ಆಚರಣದಲ್ಲಿ ಕೊಡೋ ಪಣಂಬೂರ ಕಡಲಬರಿಟ್ಟ ಮಂಗಳೂರು ಆರ್ಟ್ ಪಾಯಿಂಟ್ ತಕ್ಲು ತಿರ್ಗಾಟ್ರುಗು ಬರ್ಪಿನಕ್ಲೆಗ್ ಅಕ್ಲೆನ ಕಲಾ ಚಾತುರ್ಪಂದು ಜಾದೇರ ಪೊಯ್ಯೇಡು ಶಿವನ ಮೂರ್ತಿದ ಕಲಾಶಿಲ್ಪ ಪಡಿಮೂಡಾದೇರ ಕಿರಣ್ ಬೊಕ ಸುಜಿತ್ ದುಂಬಾಳ್ತಡ ಎನ್ಮ ಜನ ಕಲಾವಿದರನ ಕೂಟ ಈ ಪೊಯ್ಯದ ಕಲಾರೂಪ ತಯಾರು ಮಂದೇರ ರಾಕೇಶ್ ಶಿವ ಕಿರಣ್ ಉಜ್ವಲ್ ಹರೀಶ್ ವಿನೀತ್ ಜತಿನ್ ಬೊಕ್ಕ ನಿಖಿಲ್ ಈ ಪೊಯ್ಯದ ಒಗ್ಗು ಶಿಲ್ಪ ಮಲ್ಪರೆ ಕೊಡ್ತೀರ ಐನಡಿ ಎತ್ತರ ಎನ್ಮಾಡಿ ಅಗಲದ ಪೊಯ್ಯ ಶಿಲ್ಪ ಕಲೆ ತೂಪನಕ್ಲೆ ನಮ್ಮ ಮನಸ್ಸನ್ನು ಒಯ್ತದಂಡ ಕರಿನ ವರ್ಷಲ ಪೊಯ್ಯ ಕಲಾಕೃತಿ ಮತ್ತದಿತ್ತೇರ